ಮಾಡಿರೋ ಕಾರಣ ನಿನ್ನೆ ರಾತ್ರಿ 12:30 1 ಗಂಟೆಗೆ 12:30 1 ಗಂಟೆಗೆ ಒಂದು ಧರ್ಮಸ್ಥಳದ್ದು ದೀಪ ಆರೋಗ್ಯ ಎಂದು ಅಪ್ಲೋಡ್ ಮಾಡಿದ್ದು ಫೋಟೋ ನನ್ನ ಫೇಸ್ಬುಕ್ ಅಕೌಂಟಾಗಿ. ಅದು ನಾನೇ ಮಾಡಿರೋದು ತಪ್ಪಾಗಿದೆ. ಈಗ ಅದೇ ಒಂದು ಕಾರಣಕ್ಕೆ ನಾನು ಲೈವ್ ಮಾಡಾಕ್ತಿದ್ದೀನಿ. ನಮ್ಮೂರು ದೇವಸ್ಥಾನ ಮಂಜುನಾಥ ಸ್ವಾಮಿ ನರಸಿಂಹಸ್ವಾಮಿ ಸನ್ನಿಧಿಗೆ ಹೇಳ್ತಾ ಇದ್ದೀನಿ. ಮತ್ತು ಧರ್ಮಸ್ಥಳ ಅಧಿಕಾರಿ ವೀರೇಂದ್ರ ಹೆಗಡೆ ಅವರಿಗೂ ದಯವಿಟ್ಟು ತಪ್ಪಾಗಿದೆ ಸರ್, ನನ್ನಿಂದ ತಪ್ಪಾಗಿದೆ, ಗೊತ್ತಿದ್ದೇ ತಪ್ಪಾಗಿದೆ. ಇದನ್ನು ಸಾರಿ ಕ್ಷಮೆಯಾಚನೆ ಮಾಡ್ತಾಯಿದ್ದೀನಿ. ದೇವರಿಗೆ ಮಂಜುನಾಥ ಸ್ವಾಮಿಗೆ 501 ರೂಪಾಯಿ ಕಾಣಿಕೆ ಆಗ್ತೀವಿ. ಮತ್ತು ಟಿವಿ ಮಾಧ್ಯಮ ಟಿವಿ ಆಗಲಿ ಫೇಸ್ಬುಕ್ಕು ನಮ್ಮ ಫ್ರೆಂಡ್ಸ್ಗಾಗಲಿ ಯಾರಿಗೇ ಆಗಲಿ ಎಲ್ಲರಿಗೂ ಕೇಳ್ತಾ ಇದ್ದೀನಿ, ನನ್ನಿಂದ ತಪ್ಪಾಗಿದೆ. ಏನೋ ತಪ್ಪಾಗಿದ್ದರಿಂದ ಕ್ಷಮೆಯಾಚನೆ ಕೇಳ್ತಾ ಇದ್ದೀನಿ. ಯಾರು ದಯವಿಟ್ಟು ನನ್ನ ಅಪಪ್ರಚಾರಗಳಲ್ಲಿ ಮಾಡಕ್ಕೆ ನನ್ನಿಂದ ತಪ್ಪಾಗಿದೆ. ನಮ್ಮೂರ ಸನ್ನಿಧಿಯಲ್ಲಿ ಹೇಳ್ತಿದ್ದೀನಿ. ತಪ್ಪಾಗಿದ್ದರೆ ಇದೊಂದು ಸರಿ ಕ್ಷಮಿಸ್ತೀನಿ ಅಷ್ಟೇ.